ಬಂಟ್ವಾಳ ತಾಲೂಕಿನ ಕಾವಳಮೂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಗುಡ್ಡೆ ಚಂದ್ರಮೌಳಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾವಳಮೂಡೂರು ಗ್ರಾಮಸ್ಥರಿಗೆ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು 213 ಡೋಸ್ ಗ್ರಾಮಸ್ಥರಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಕಾವಳಮೂಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಯಲಕ್ಷ್ಮಿ ದೇವಾಡಿಗ, ಉಪಾಧ್ಯಕ್ಷರಾದ ಅಜಿತ್ ಶೆಟ್ಟಿ, ಸದಸ್ಯರಾದ ಶೇಷಗಿರಿ ಪೂಜಾರಿ, ರಾಜಗೋಪಾಲ್ ನಾಯಕ್, ವೀಣಾ ನಾಯಕ್, ಪ್ರಶಾಂತ್ ಶೆಟ್ಟಿ, ಗಣೇಶ್ ದೇವಾಡಿಗ, ರೇವತಿ ಮಡಿವಾಳ, ಪಿಡಿಒ ರಚನ್ ಕುಮಾರ್, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಭವಿತಾ ಯುಕೆ, ಆಶಾ ಕಾರ್ಯಕರ್ತರಾದ ಮೋಹಿನಿ, ಸುಬಿತಾ ಪ್ರಭು, ಶಾರದಾ, ಜಯಂತಿ ದಾಸ್, ಅಂಗನವಾಡಿ ಕಾರ್ಯಕರ್ತರಾದ ಮಮತಾ ನಾಯಕ್, ಸುಶೀಲಾ, ಡಾಟಾ ಆಪರೇಟರ್ ನಸ್ಬತ್, ಅಶ್ವಿನ್ ಶೆಟ್ಟಿ, ಅಭಿಷೇಕ್ ಶೆಟ್ಟಿ, ಗ್ರಾಮಸ್ಥರಾದ ಗೌರಿ ಶಂಕರ್, ರಾಘವೇಂದ್ರ, ಧನುಷ್, ಸಿದ್ದಣ್ಣ ಉಪಸ್ಥಿತರಿದ್ದರು.